ರಾಜೇಶ್ವರಿ ಅವರ ನೇತೃತ್ವದ ತಂಡದಿಂದ ರೈಡಿಂಗ್ ಉತ್ತಮವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಗ್ರಾಮೀಣ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 15 ಹಳ್ಳಿಗಳ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಶ್ರೀ ಶಕ್ತಿ ಸ್ವಸಹಾಯ ಸಂಘದವರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇರಕಸಂದ್ರ ಕಾಲೋನಿ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟದಲ್ಲಿ ಕಬಡ್ಡಿ, ಖೋ-ಖೋ, ಕುಸ್ತಿ ಪಂದ್ಯಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲಿಂಗಮ್ಮ, ಉಪಾಧ್ಯಕ್ಷರಾದ ಕಿರಣ್ ಕುಮಾರ್ ಹಾಗೂ ಎಲ್ಲ ಸರ್ವ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಯಶೋಧ ವಹಿಸಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಅವರು ತುಂಬ ಹೃದಯವಾಗಿ ನನಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಪ್ರತಿಯೊಬ್ಬರೂ ಸಹ ಉತ್ಸಾಹವನ್ನ ಮತ್ತು ಸಹಕಾರವನ್ನ ನೀಡಿರುತ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸುತ್ತಿದ್ದೇನೆ. ಇಷ್ಟು ಚೆನ್ನಾಗಿ ಆಯೋಜನೆ ಆಗಬೇಕಾಗಿದ್ದಾಗ ಅವರ ಸಹಕಾರ ತುಂಬಾ ಮುಖ್ಯ. ಹಾಗಾಗಿ ಅವ್ರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಸ್ವಾಗತ ಭಾಷಣವನ್ನ ನಾನು ಪ್ರಾರಂಭಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಲಿಂಗಮ್ಮನವರು ತುಂಬಾ ಸಂತೋಷವಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದರೆ ಅವರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಯುವ ಸಬಲೀಕರಣ ಇಲಾಖೆಯವರು ಈ ಒಂದು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಕ್ರೀಡಾಕೂಟ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆ ಮೂಲಕ ಗ್ರಾಮ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ವಯಸ್ಸಿನವರು ಕೂಡ ಆಟಗಳನ್ನು ಆಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಕ್ರೀಡೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಕಬಡ್ಡಿ, ಇನ್ನೊಂದು ಖೋ-ಖೋ, ಇನ್ನೊಂದು ಕುಸ್ತಿ, ಇನ್ನೊಂದು ಎತ್ತಿನ ಓಟ. ಆದ್ರೆ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿದ್ದಾಗಿಯೂ ಕೂಡ ಎತ್ತಿನ ಓಟಕ್ಕೆ ಇಲ್ಲಿ ಜಾಗದ ಕೊರತೆ ಅಂತನೋ ಅಥವಾ ರೈತರೇ ಅಷ್ಟೊಂದು ಆಸಕ್ತಿ ತೋರಿಸಿಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚು ಹೆಸರುಗಳು ನೋಂದಣಿಯಾಗಿಲ್ಲ. ಮತ್ತೆ ಕುಸ್ತಿಗೂ ಕೂಡ ಯಾವುದೇ ಹೆಸರುಗಳು ನೋಂದಣಿಯಾಗಿಲ್ಲ. ಇಲ್ಲಿ 2 ಕ್ರೀಡೆಗಳಿಗೆ, ಒಂದು ಖೋ-ಖೋ, ಇನ್ನೊಂದು ಕಬಡ್ಡಿ, ಈ 2 ಕ್ರೀಡೆಗಳಿಗೆ ನಮ್ಮ ಕ್ರೀಡಾಪಟುಗಳು ಹೆಸರುಗಳನ್ನ ನೋಂದಾಯಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕ್ರೀಡಾ ಸೂಚನೆಗಳನ್ನ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಎಲ್ಲ ಹಳ್ಳಿಗಳಲ್ಲೂ ಕೂಡ ವ್ಯಾಪಕ ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಪೂರ್ವಭಾವಿ ಸಭೆಯನ್ನ ಮಾಡಿದ್ದಾರೆ. ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನ ಐಕೆ ಕಾಲೋನಿ ಕೆಪಿಎಸ್ ಆವರಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮ ಇನ್ನು ಮುಂದೆ ಈ ರೀತಿಯಾಗಿ ಇನ್ನೂ ಅತಿ ಹೆಚ್ಚು ಯಶಸ್ವಿಯಾಗಿ ನಡೀಲಿ, ಮುಂದೆ ನಡ್ಕೊಂಡೋಗಿ ಗ್ರಾಮಗಳಲ್ಲೂ ಒಂದು ಎಲ್ಲಾ ಒಬ್ಬ ಮನಸ್ಕರಿಗೂ ಎಲ್ಲ ವಯಸ್ಕರಿಗೂ ನಮ್ಮ ಒಂದು ಕ್ರೀಡೆ ಏನಿದೆ, ಕಬಡ್ಡಿ, ಖೋ-ಖೋ, ಕುಸ್ತಿ ಪಂದ್ಯಾವಳಿ ಹಾಗೂ ಎತ್ತಿನ ಬಂಡಿ ಓಡಾಟ ಸ್ಪರ್ಧೆ ಏನಿದೆ, ಇವೆಲ್ಲವೂ ಕೂಡ ಮುಂದೆ ಚಾಲ್ತಿ ಬರಬೇಕು. ಈಗಿನ ಕಾಲದಲ್ಲಿ ಈ ಟಿವಿ, ಈ ಮೊಬೈಲು ಮತ್ತೆ ಈ ಸಾಫ್ಟ್ವೇರ್ ಏನು ಒಂದು ತಂತ್ರಾಂಶಗಳು, ಫೇಸ್ಬುಕ್, ವಾಟ್ಸಪ್, ಇದರಿಂದ ಜನ ಸೋಮಾರಿಗಳಾಗಿದ್ದಾರೆ. ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಸರ್ಕಾರ ಈ ರೀತಿಯ ಕಾರ್ಯಕ್ರಮಗಳನ್ನ ಆಗಾಗ ಮಾಡ್ತಾ ಇದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಾದ್ರೂ ಕೂಡ ನಮ್ಮ ಈ ಕಬಡ್ಡಿ, ಖೋ-ಖೋ ಇನ್ನಿತರ ಪಂದ್ಯಾವಳಿಗಳು ಉಳ್ಕೊಂತ ಹೋಗ್ತಾ ನಮ್ಮ ಯುವಕರಲ್ಲಿ ಅತಿ ಹೆಚ್ಚು ಉತ್ಸಾಹವನ್ನ ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಈ ಗ್ರಾಮ ಪಂಚಾಯಿತಿಯ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಕಾಲೋನಿಯ ಗ್ರಾಮ ಪಂಚಾಯತಿ ಸದಸ್ಯರಾದ ಹನುಮಂತರಾಜ್ ಅವರ ಆಪೋಸಿಟ್ ಈಗ ಅಂತರ್ಪುರದ ಗ್ರಾಮ ಪಂಚಾಯತಿ ಸದಸ್ಯರಾದ ರಂಗೋಲಿ ನಾನು ಕಡಿಮೆ ಗ್ರಾಮೀಣ ಗಂಗಾವತ ತಂಡದಿಂದ ಉತ್ತಮವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೇತ್ರಾವತಿ ತಂಡ ಯಾಕೆ ಸರ್ ಬಲ್ಲವಿರುತ್ತೆ ರೂಪ ಇನ್ನೊಬ್ರು
ಪಾಯಿಂಟ್ಗಳ ಅಂತರ ಇದೆ. ರಾಜೇಶ್ವರಿ ಅವರು ನೇತ್ರಾವತಿ ತಂಡದ ನಾಯಕಿ ಅವರು ಯಾರು ಉತ್ತಮವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಮ್ಮದವರು ಮುಂದಕ್ಕೆ ಬಂದು ಕಾಲು ಹಿಡಿಬೇಕು. ಅಮ್ಮದವರು ಮುಂದಕ್ಕೆ ಬರಬೇಕು. ಹಿಂದಕ್ಕೆ ಬರಬೇಕು. ರಾಜೇಶ್ವರಿ ಅವರು